ಬಡ ರೋಗಿಗಳಿಗೆ ಅನುಕೂಲವಾಗಬೇಕೆಂದು ಸುಮಾರು 8 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಾರ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಕರ್ತವ್ಯ ಲೋಪದ ಆರೋಪ ಕೇಳಿಬಂದಿದೆ. ತುಂಬು ಗರ್ಭಿಣಿಯೊಬ್ಬರು ಸರ್ಕಾರಿ ಆಸ್ಪತ್ರೆಗೆ ಬಂದರೂ ಸಕಾಲದಲ್ಲಿ ವೈದ್ಯರ ನೆರವು ಸಿಗದೆ ಮಗು ಮಂಗಳೂರಿನಲ್ಲಿ ಮೃತಪಟ್ಟಿದ್ದು, ಇದಕ್ಕೆ ಕಾರ್ಕಳ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಕರ್ತವ್ಯ ಲೋಪ ಕಾರಣವೆಂದು ಮಹಿಳೆಯ ಸಂಬಂಧಿಕರು ದೂರಿದ್ದಾರೆ. ಕಾರ್ಕಳ ತಾಲೂಕಿನ ಸಾಡೂರು ಗ್ರಾಮದ ಮಠದಕೆರೆ ನಿವಾಸಿ ಆಶಾ ಪೂಜಾರಿ ಎಂಬುವರ ಮಗಳು ಸುಬಿತಾ ಎಂಬುವರು ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಮಗು ಹೆಚ್ಚು ತೂಕ ಹೊಂದಿದೆ ಹಾಗೂ ಮಗುವಿನ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಎನ್ನುವ ಕಾರಣದಿಂದ ಗರ್ಭಿಣಿ ಸುಬಿತಾ ಅವರನ್ನ ಮಂಗಳೂರು ಲೇಡಿ ಕೋಶನ್ ಆಸ್ಪತ್ರೆಗೆ ಕಳುಹಿಸಲಾಗಿತ್ತು. ಆದರೆ ಮಗು ಹೆರಿಗೆ ಮುನ್ನವೇ ಮೃತಪಟ್ಟಿತ್ತು ಎಂದು ಆಶಾ ಪೂಜಾರಿ ಆರೋಪಿಸಿದ್ದಾರೆ. ಸುಬಿತಾ 7 ತಿಂಗಳ ಗರ್ಭಿಣಿಯಾದ ಬಳಿಕ ಸೀಮಂತದ ನಂತರ ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಯಮಿತವಾಗಿ ತಪಾಸಣೆ ಮಾಡಿಕೊಳ್ಳುತ್ತಿದ್ದರು. ಅಲ್ಲದೆ ಮಾರ್ಚ್ 20ರಂದು ಹೆರಿಗೆ ದಿನಾಂಕ ನೀಡಿದ್ರು. ವೈದ್ಯಕೀಯ ತಪಾಸಣೆಯಲ್ಲಿ ಗರ್ಭಿಣಿ ಸುಬಿತಾ ಹಾಗೂ ಮಗುವಿನ ಆರೋಗ್ಯ ಚೆನ್ನಾಗಿದೆ ಎಂದು ವೈದ್ಯರು ವರದಿ ನೀಡಿದರು. ಮಗು ಹೇಗೆ ಮೃತಪಟ್ಟಿದೆ ಎಂದು ಆಶಾ ಪೂಜಾರಿ ವೈದ್ಯರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಂಟೆಗೆ ಇವತ್ತು ಬಂದಿದ್ದೇವೆ. 3:30 ಗಂಟೆಯಿಂದ ಯಾವುದೇ ಡಾಕ್ಟರ್ ಈ ಆಸ್ಪತ್ರೆಯಲ್ಲಿ ಇಲ್ಲ. ನಾವೀಗ ತುಂಬ ಒಂದು 10 ಜನ ಬಂದಿದ್ದೆವು ಆಸ್ಪತ್ರೆಯಲ್ಲಿ ಡಾಕ್ಟರ್ ಹತ್ರ ಕೇಳಲಿಕ್ಕೆ, ಏನು ವಿಷಯ ಏನು ಅಂತ ಕೇಳಲಿಕ್ಕೆ. ಇವರು ನಮ್ಮ ನೆರೆಗೆರೆಯವರು, ನಮ್ಮ ಕೆಂಚೆಬೆಟ್ಟು ರೋಡ್ ಬಳಿಯಲ್ಲಿ ನಮ್ಮ ಮನೆ ಪಕ್ಕದವರು. ಅದಕ್ಕಾಗಿ ನಮಗೆ ಇವರದ್ದು ನೋವನ್ನು ಸಹಿಸಲಿಕ್ಕೆ ಆಗಲಿಲ್ಲ. ನಾನು ಅದಕ್ಕಾಗಿ ಆಸ್ಪತ್ರೆಯಲ್ಲಿ ಕೇಳೋಣ ಅಂತ ನಾನು ಅವರನ್ನು ಕರ್ಕೊಂಡು ಬಂದದ್ದು. ಈಗ ಡಾಕ್ಟರ್ ಅಂತ ಏನು ಸಿಗ್ತಾ ಇಲ್ಲ ನಿಮ್ಗೆ? ನಮ್ಗೆ ಇಷ್ಟರ ತನಕ ಸಿಗ್ಲಿಲ್ಲ, ಬಂದಿಲ್ಲ ಡಾಕ್ಟರ್. ಇಲ್ಲಿ ಬರುದಿಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಬರ್ತಾರೆ ಅಂತ ಹೇಳಿ ಈಗ 5:30-6 ಗಂಟೆ ಆಯ್ತು, 6:30 ಆಗ್ತಾ ಬಂತು, ಇನ್ನೂ ಡಾಕ್ಟರ್ ಯಾರು ಬರಲಿಲ್ಲ. ಈಗ ಸರ್ಕಾರಿ ಆಸ್ಪತ್ರೆ, ಇಲ್ಲಿಯ ಡಾಕ್ಟರ್ ಸ್ಪಂದನ ಡಾಕ್ಟರ್ ಮಾತ್ರ ಇಲ್ಲಿ ಇರುವುದು. ಅವರಂದ್ರೆ ಸ್ಪಂದನೆಯಲ್ಲಿ ಏನಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡುದಿಲ್ಲ, ಏನಿದ್ರೆ ಸ್ಪಂದನದಲ್ಲಿ ಮಾಡುದು. ಆಪರೇಷನ್ ಆಗಲಿ, ಅರ್ಥೋಪೆಡಿಕ್ ಆಪರೇಷನ್ ಆಗಲಿ, ಯಾವುದು ಎಲ್ಲ ಸ್ಪಂದನಕ್ಕೆ ಬರೀಕೊಡುದು. ಇದು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಆದ್ರೆ ಇಲ್ಲಿ ಆಗುದಿಲ್ಲ, ಅಲ್ಲಿ ಸ್ಪಂದನಕ್ಕೆ ಹೋಗಿ ಅಂತ ಹೇಳ್ತಾರೆ. ಅದು ಯಾವಾಗಲೂ ಈಗ ಸರ್ಕಾರಿ ಆಸ್ಪತ್ರೆ ಎಲ್ಲ ಫೆಸಿಲಿಟಿ, ಸರ್ಕಾರಿ ಆಸ್ಪತ್ರೆ ಒಳ್ಳೆಯದುಂಟು, ಆದರೆ ಕೆಲಸ ಏನೂ ಆಗೋದಿಲ್ಲ. ಸ್ಟಾಫ್ ಯಾಕೆ ಮಾಡಿದ ಕೇಳಿದಕ್ಕೆ ಅದು ಮಗುವಿಗೆ ಸ್ವಲ್ಪ ಅಂತ ಬ್ಲಡ್ ಇದು ಚಳವಣೆ ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಎಂತ ಮಾಡಬೇಕು ಕೇಳಿದಕ್ಕೆ, ಒಂದು ದಿನ ಇಲ್ಲಿ ಕೂತ್ಕೊಂಡಿದ್ದೆ. ಪುನಃ ಮರುದಿನ ನಾವು ಡಿಸ್ಚಾರ್ಜ್ ಆಗಿ ಹೋದಾಗ ಕೇಳಿದೆ, ಎಂತ ಇನ್ನು ಯಾವಾಗ ಬರಬೇಕು ಅಂತ. ಮಗು ತೂಕ ಜಾಸ್ತಿ ಉಂಟಲ್ಲ, ಯಾವಾಗ ಬರಬೇಕು? ಅದಕ್ಕೆ ನೀವು ಇನ್ನು ಅವಳಿಗೆ ನೋವಿದ್ರೆ ಮಾತ್ರ ಬನ್ನಿ, ಇಲ್ಲದಿದ್ದರೆ 20ಕ್ಕೆ ಬನ್ನಿ ಅಂತ ಹೇಳಿದ್ರು. ಯಾವ 20 ಮಾರ್ಚ್? ಅವಳಿಗೆ 19 ಡೇಟ್ ಡೆಲಿವರಿ ಡೇಟ್. ಡೆಲಿವರಿ ಡೇಟ್ 19ಕ್ಕೆ. ನಾವು ಇಲ್ಲಿ ಅವಳಿಗೆ ಸ್ವಲ್ಪ ಮಗು ಮೂವ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದ್ವಿ. ಯಾವಾಗ 17ಕ್ಕೆ ಮೂವ್ಮೆಂಟ್ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಜ್ವರ ಬಂತು. ಹಾಗಾಗಿ ಸಾಯಂಕಾಲ ಇಲ್ಲಿ ಬಂದೆ. ನಾವು ಇಲ್ಲಿ ಬಂದಾಗ ಹೇಳಿದರು, ಇದು ಮಗು ಮೂವ್ಮೆಂಟ್ ಆಗೋದಿಲ್ಲ, ಮಗುವಿದು ತಲೆ ಸ್ವಲ್ಪ ದೊಡ್ಡದುಂಟು, ನೀವು ಇಲ್ಲಿಗೆ ಲೇಡಿ ಕೋಶನ್ಗೆ ಹೋಗ್ಬೇಕು ಹೇಳಿ. ಮತ್ತೆ ರಾತ್ರಿ 10